ನಮಸ್ಕಾರ ವೀಕ್ಷಕರೇ, ಪತ್ರಿಕೋದ್ಯಮ ಅಂದ್ರೆ ಒಂದಷ್ಟು ಜನರಿಗೆ ಶ್ರೇಷ್ಠವಾದ ವೃತ್ತಿ, ದೇವರ ಸಮಾನ. ಸಂಸ್ಥೆಯಿಂದ ಬರುವ ಸಂಬಳದ ಹೊರತಾಗಿ ಎಲ್ಲೂ ಕೂಡ ಕೈ ಚಾಚುವುದಿಲ್ಲ, ಎಲ್ಲಿಯೂ ಕೂಡ ತಲೆಬಾಗುವುದಿಲ್ಲ. ಕೊನೆವರೆಗೂ ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಆದ್ರೆ ಇನ್ನೊಂದಷ್ಟು ಮಂದಿ ಇದ್ದಾರೆ, ಈ ಪತ್ರಿಕೋದ್ಯಮವನ್ನೇ ದಂಧೆಯಾಗಿಸಿಕೊಂಡ್ಬಿಟ್ಟಿದ್ದಾರೆ. ಬ್ಲಾಕ್ ಮೇಲ್ ಮಾಡೋದು, ಆ ಮೂಲಕ ಹಣ ಮಾಡೋದು, ಅದೇ ಒಂದಷ್ಟು ಮಂದಿಯ ಕಾಯಕ ಆಗ್ಬಿಟ್ಟಿದೆ. ತಲೆಯಲ್ಲಿ ಅಲ್ಪ ಜ್ಞಾನ ಇಲ್ಲದೆ ಇದ್ರೂ ಕೂಡ, ಪತ್ರಿಕೋದ್ಯಮದ ಬಗ್ಗೆ ಗಂಡ ಗಾಳಿಯೂ ಕೂಡ ಗೊತ್ತಿಲ್ಲದಿದ್ರೂ ಕೂಡ, ಈ ಬ್ಲಾಕ್ ಮೇಲ್ ಮೂಲಕ ತಮ್ಮ ಬದುಕನ್ನ ಸಾಗಿಸುವಂತವರ ಸಂಖ್ಯೆ ಇತ್ತೀಚೆಗೆ ತುಂಬಾನೇ ಹೆಚ್ಚಾಗ್ಬಿಟ್ಟಿದೆ. ಅಂತವರ ಹೆಸರಲ್ಲಿ ಈ ಪತ್ರಿಕೋದ್ಯಮ ಒಂದ್ ರೀತಿ ಕಳಂಕವಾಗ್ಬಿಟ್ಟಿದೆ. ಕಾರಣ ಪತ್ರಿಕೋದ್ಯಮದಲ್ಲಿದ್ದಾರೆ, ಮಾಧ್ಯಮದವರು ಅಂದ ತಕ್ಷಣ ಅವರೇನು ಬೃಹಸ್ಪತಿಗಳಲ್ಲ. ಇಲ್ಲಿ ಯಾರು ಕೂಡ ಮೇಲಿಂದ ಕೆಳಗೆ ಇಳಿದು ಬಂದವರಂತೂ ಅಲ್ವಾ. ಹೀಗಾಗಿ ಯಾರು ನಿಮ್ಮನ್ನ ಈ ಪತ್ರಿಕೋದ್ಯಮದ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಹಣಕ್ಕೋಸ್ಕರ ಪೀಡಿಸುತ್ತಿದ್ದಾರೆ, ಇಲ್ಲದಂತಹ ಕಾಟವನ್ನ ಕೊಡ್ತಾ ಇದ್ರೆ, ಅಥವಾ ಮಾಧ್ಯಮದ ಹೆಸರು ಹೇಳ್ಕೊಂಡು ಬೇಕಾದಂತ ಕೆಲಸಗಳನ್ನ ಮಾಡ್ತಾ ಇದ್ರೆ, ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ತಕ್ಷಣವೇ ಪೊಲೀಸರಿಗೆ ದೂರು ಕೊಡಿ. ಪೊಲೀಸರು ಕಾನೂನು ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಳ್ಳಬೇಕು ಅದನ್ನ ತೆಗೆದುಕೊಳ್ತಾರೆ. ಈ ಪೀಠಿಗೆ ಹಾಕೋದಕ್ಕೆ ಕಾರಣ ಇವತ್ತು ಒಂದು ಘಟನೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇಂತಹ ಸಂಗತಿಗಳನ್ನ ಎಲ್ಲರೂ ಕೂಡ ತಿಳ್ಕೋಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ವಿಚಾರ ಕೂಡ ಗೊತ್ತಿರ್ಬೇಕಾಗತ್ತೆ. ಪ್ರತಿ ಕ್ಷೇತ್ರದ ಹುಳಕ್ಕನ್ನು ಕೂಡ ಸಾರ್ವಜನಿಕರು ತಿಳ್ಕೋಬೇಕಾಗತ್ತೆ. ಈ ಘಟನೆ ಏನಪ್ಪಾ ಅಂದ್ರೆ, ಇದೇ ಮಾಧ್ಯಮದ ಹೆಸರನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತಹ ಒಂದಷ್ಟು ಮಂದಿಯನ್ನ ಪೊಲೀಸರು ಬಲೆಗೆ ಬೀಳಿಸಿದ್ದಾರೆ. ಆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ಕೂಡ ಒಂದು ಆಂಕರ್ ಇದೀಗ ಎಸ್ಕೇಪ್ ಆಗಿದ್ದಾರೆ ಅಥವಾ ತಲೆಮರೆಸಿಕೊಂಡಿದ್ದಾರೆ. ಆ ವಿಚಾರ ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾಕೆ ವಿಚಾರ ಹೆಚ್ಚು ಸದ್ದು ಮಾಡ್ತಿದೆ ಅಂದ್ರೆ, ಇತ್ತೀಚೆಗೆ ಒಂದಷ್ಟು ಖಾಸಗಿ ವಾಹಿನಿಗಳಲ್ಲಿ ಈ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ಉಳಿಸ್ಕೊಂಡು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಮಟ್ಟಿಗೆ ನೇಮು ಫೇಮು ಇದ್ದಂತವ್ರು, ಹೀಗಾಗಿ ಅವರ ಹೆಸರು ಹೆಚ್ಚು ಸದ್ದು ಮಾಡ್ತಾ ಇದೆ. ಅವರು ಖಾಸಗಿ ವಾಹಿನಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ದಿವ್ಯಾ ವಸಂತ್ ಅಂತ ಅವರ ಹೆಸರು. ದಿವ್ಯಾ ವಸಂತ್ ಮತ್ತು ಅವರ ಗ್ಯಾಂಗ್ ವಿರುದ್ಧ ಇಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಸದ್ಯ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ. ದಿವ್ಯಾ ವಸಂತ್ ಸೇರಿ ಒಂದಷ್ಟು ಮಂದಿ ತಲೆಮರೆಸಿಕೊಂಡಿದ್ದಾರಂತೆ. ಇದು ಅಪ್ಡೇಟ್ ಅಂತ ನೋಡೋದಾದ್ರೆ, ಒಂದು ಸ್ಪಾ ಸೆಂಟರ್ ಅಲ್ಲಿ ಅಂದ್ರೆ ಇಂದಿರಾ ನಗರದಲ್ಲಿ ಇರುವಂತಹ ಒಂದು ಪಾಸ್ ಸೆಂಟರ್, ಅದು ವ್ಯವಸ್ಥಾಪಕರಿಗೆ ನಿರಂತರವಾಗಿ ಈ ಗ್ಯಾಂಗ್ ಬ್ಲಾಕ್ ಮೇಲ್ ಮಾಡ್ತಿದ್ರಂತೆ. 15 ಲಕ್ಷ ಹಣ ಕೊಡಬೇಕು ಅಂತ ಹೇಳಲಾಗಿದೆ. ಏನಪ್ಪಾ ಅಂದ್ರೆ, ಯಾವ ರೀತಿಯಲ್ಲೂ ಕೂಡ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂದ್ರೆ ಒಂದ್ ರೀತಿ ಆಶ್ಚರ್ಯ ಆಗತ್ತೆ. ಇಂಥವ್ರು ಕೂಡ ಮಾಧ್ಯಮದಲ್ಲಿದ್ದಾರಾ, ಅಥವಾ ಎಂತವ್ರು ಕೂಡ ಮಾಧ್ಯಮದ ಹೆಸರು ಹೇಳ್ಕೊಂಡು ಇಂತಿಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅಂತ ನಮ್ಮ ಯೋಚನೆಗೆ ನಿಲುಕದಂತ ಕೆಲಸಗಳು ಎಲ್ರಿಗೂ ಕೂಡ ಇಂಥ ಯೋಚನೆ ಬರೋದಿಲ್ಲ. ಅಂತವರಿಗೆ ಈ ರೀತಿಯ ಆಲೋಚನೆ ಕೂಡ ಬಂದ್ಬಿಟ್ಟಿದೆ. ಇವ್ರು ಏನು ಮಾಡಿದ್ರು, ಈ ಇಂದಿರಾ ನಗರದಲ್ಲಿ ಇರುವಂತಹ ಒಂದು ಸ್ಪಾ ಸೆಂಟರ್ ನನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಅಲ್ಲಿ ಈಶಾನ್ಯ ರಾಜ್ಯದ ಓರ್ವ ಯುವತಿ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಂತಹ ಯುವತಿ, ಹೊಟ್ಟೆಪಾಡಿಗೋಸ್ಕರ ಅಲ್ದಾಡ್ತಿದ್ದಂತಹ ಯುವತಿ, ಆ ಯುವತಿಯನ್ನ ಹೇಗೋ ಪರಿಚಯ ಮಾಡಿಕೊಂಡು ಸ್ಪಾ ಸೆಂಟರ್ಗೆ ಅಂತ ಕಳಿಸ್ಕೊಡ್ತಾರೆ. ಆ ಯುವತಿ ಸ್ಪಾ ಸೆಂಟರ್ಗೆ ಹೋದ ಸಂದರ್ಭದಲ್ಲಿ ಈ ದಿವ್ಯಾ ವಸಂತ್ ಇದ್ದಾರಲ್ಲ, ಅವರ ಸಹೋದರನನ್ನ ಸ್ಪಾ ಸೆಂಟರ್ಗೆ ಕಳಿಸಿಕೊಟ್ಟಿದ್ದಾರೆ. ಆಗ ನನ್ಗೆ ಈಶಾನ್ಯ ರಾಜ್ಯದ ಇಂಥ ಹುಡುಗಿಯೇ ಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾನೆ. ಅವರು ಕೂಡ ಈಶಾನ್ಯ ರಾಜ್ಯದ ಆ ಹುಡುಗಿಯನ್ನೇ ಮಸಾಜ್ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಈತ ರಹಸ್ಯ ಕ್ಯಾಮೆರಾವನ್ನ ಇಟ್ಟು ಒಂದಷ್ಟು ಅಶ್ಲೀಲವಾದಂತಹ ಫೋಟೋ, ಅಶ್ಲೀಲವಾದಂತಹ ವಿಡಿಯೋ ಎಲ್ಲವನ್ನೂ ಕೂಡ ಆ ಯುವತಿಯ ಜೊತೆಗೆ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾನೆ. ಬಂದ ನಂತರ ಈಶಾನ್ಯ ರಾಜ್ಯದ ಹುಡುಗಿ ಏನಿದ್ಲಲ್ಲ, ಅವಳು ಮತ್ತೆ ಆ ಸ್ಪಾ ಸೆಂಟರ್ಗೆ ಬಂದಿಲ್ಲ. ಆಕೆಯ ಫೋನ್ ಕೂಡ ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಹೀಗಾಗಿ ವ್ಯವಸ್ಥಾಪಕರು ಎಲ್ಲಿ ಹೋದ್ರು ಏನು ಅನ್ಕೊಂಡು ಅವರು ಸೈಲೆಂಟ್ ಆಗಿದ್ದಾರೆ. ಅದಾದ ಬಳಿಕ ಒಂದು ಖಾಸಗಿ ವಾಹಿನಿಯಿಂದ ಒಂದಷ್ಟು ರಿಪೋರ್ಟರ್ಗಳು ಸ್ಪಾ ಸೆಂಟರ್ಗೆ ಬರ್ತಾರೆ. ಬಂದ್ಬಿಟ್ಟು ಮೊದಲೇ ಮಾಡ್ಕೊಂಡು ಹೋಗಿರುವಂತಹ ವಿಡಿಯೋವನ್ನ ತೋರಿಸಿ
ನೋಡಿ, ನಿಮ್ಮಲ್ಲಿ ವೇಶ್ಯವಾಟಿಕೆ ನಡೀತಾ ಇದೆ, ನಾವಿದನ್ನ ಸುದ್ದಿ ಪ್ರಸಾರ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾರಂತೆ. ಜೊತೆಗೆ ಖಾಸಗಿ ವಾಹಿನಿಯ ಸಿಇಒ ರಾಜಾನುಕುಂಟೆ ವೆಂಕಟೇಶ್ ಅಂತ ಅವರ ಹೆಸರು, ಆತನಿಂದ ಫೋನ್ ಮಾಡಿಸಿದ್ದಾರೆ. ಆತ ಅದಾಗ್ಲೇ ಧಮಕಿ ಹಾಕೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ನೀವು 15 ಲಕ್ಷ ಕೊಟ್ಟಿಲ್ಲ ಅಂದ್ರೆ ನಾವು ಸುಮ್ನೆ ಬಿಡೋದಿಲ್ಲ, ನಾವು ಸುದ್ದಿ ಪ್ರಸಾರವನ್ನ ಮಾಡ್ತೀವಿ, ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಒಂದ್ ರೀತಿಲಿ ಹೆದರ್ಸೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಬರೀ ಇದೊಂದೇ ವಾಹಿನಿಯಲ್ಲಿ ಅಲ್ಲ, ಎಲ್ಲಾ ವಾಹಿನಿಯಲ್ಲೂ ಸುದ್ದಿ ಪ್ರಸಾರ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಅನಂತರ ಸ್ಪಾ ಸೆಂಟರ್ನ ವ್ಯವಸ್ಥಾಪಕರು ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಅನಂತರ ಧೈರ್ಯ ಮಾಡಿ ಅವರು ಅವರ ತಪ್ಪಿಲ್ಲದ ಕಾರಣಕ್ಕಾಗಿ ಹಾಗೂ ಅವರು ಪ್ರಾಮಾಣಿಕರಾಗಿರುವಂತಹ ಕಾರಣಕ್ಕಾಗಿ ಧೈರ್ಯವಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಪೊಲೀಸರು ಅವರನ್ನು ಹಿಡಿಯುವುದಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಈ ಸ್ಪಾ ಸೆಂಟರ್ನವರು ಹೇಳಿದ್ದಾರೆ, ಅವರಿಗೆ 15 ಲಕ್ಷ ಕೊಡೋಕ್ಕಾಗೋದಿಲ್ಲ, 8 ಲಕ್ಷ ಕೊಡ್ತೀವಿ ಬನ್ನಿ ಅಂತ. ಅದೇ ಪ್ರಕಾರವಾಗಿ ದೂರ ಅಂತ ಹೇಳ್ಕೊಂಡು ಏನ್ ಹೇಳಿದ್ರು, ಅವರು ಸ್ಪಾ ಸೆಂಟರ್ಗೆ ಬರ್ತಿದ್ದ ಹಾಗೆ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ಟಿದ್ದಾರೆ. ರಾಜಾನುಕುಂಟ ವೆಂಕಟೇಶ್ ಒಂದು ಖಾಸಗಿ ವಾಹಿನಿಯ ಸಿಇಒ ಅಂತೆ, ಹಾಗೂ ದಿವ್ಯಾ ವಸಂತ್ ಅವರ ಸಹೋದರ ಆಗಿರುವಂತಹ ಸಂದೇಶ್, ಇವರಿಬ್ಬರನ್ನು ಕೂಡ ರೆಡ್ ಹ್ಯಾಂಡ್ ಆಗಿ ಪೊಲೀಸರು ಹಿಡಿದು ಬಿಟ್ಟಿದ್ದಾರೆ. ಎಂತೆಂತವ್ರು ಇರ್ತಾರೆ ಈ ಕೃತ್ಯದಲ್ಲಿ ಅನ್ನೋದೇ ಒಂದು ಶಾಕಿಂಗ್ ನ್ಯೂಸ್ ಆಗ್ಬಿಟ್ಟಿದೆ. ಇನ್ನು ಇವರನ್ನೆಲ್ಲ ವಿಚಾರಣೆ ಮಾಡಿದಾಗ ಅವರು ಬಾಯ್ಬಿಟ್ಟಂತಹ ಹೆಸರು ಈ ದಿವ್ಯಾ ವಸಂತ್ ಅನ್ನುವಂತ ಹೆಸರು. ಈ ದಿವ್ಯಾ ವಸಂತ್ ಯಾರು ಅಂದ್ರೆ, ಒಂದಷ್ಟು ಖಾಸಗಿ ವಾಹಿನಿಯಲ್ಲಿ ಕೆಲಸವನ್ನ ನಿರ್ವಹಿಸಿದಂತವ್ರು, ಜೊತೆಗೆ ಯಾವುದೋ ಒಂದು ವಾಹಿನಿಯಲ್ಲಿ ಕೆಲಸವನ್ನ ಬಿಟ್ಟಿದ್ರಂತೆ. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ವಾಹಿನಿ ಕಿಚ್ಚಿಗಿಲಿಗಿಲಿಯಲ್ಲೂ ಕೂಡ ಭಾಗವಹಿಸಿದ್ರು. ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಈಗ ಗೊತ್ತಾಗಿರುವ ಸಂಗತಿ ಅಂದ್ರೆ, ವಾಟ್ಸ್ಆಪ್ ನಲ್ಲಿ ಒಂದು ಸ್ಪೈ ರಿಸರ್ಚ್ ಅಂತ ಗ್ರೂಪ್ ಅನ್ನ ಮಾಡ್ಕೊಂಡಿದ್ರಂತೆ. ಆ ಗ್ರೂಪ್ ನಲ್ಲಿ ನಾವ್ ಯಾರನ್ನ ಟಾರ್ಗೆಟ್ ಮಾಡ್ಬೇಕು ಅಂತ, ಯಾರನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ಲಿಸ್ಟ್ ಮಾಡ್ಕೊಂತಿದ್ರಂತೆ. ಪ್ರಮುಖವಾಗಿ ಈ ಸ್ಪಾ ಸೆಂಟರ್ಗಳು ಅಲ್ಲಿ ಹನಿ ಟ್ರ್ಯಾಪ್ ಮಾಡೋದು, ಇನ್ನು ಡಾಕ್ಟರ್ಸ್ ಗಳನ್ನ ಟ್ರ್ಯಾಪ್ ಮಾಡ್ಕೊಂಡು ಅಲ್ಲಿ ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಸಮಾಜದಲ್ಲಿ ಒಂದು ಹಂತದಲ್ಲಿ ಗುರುತಿಸಿಕೊಂಡಿರೋರ್ನ ಹನಿ ಟ್ರ್ಯಾಪ್ ಮಾಡಿ ಅವ್ರನ್ನೆಲ್ಲ ಹೆದರಿಸಿ ಬೆದರಿಸಿ 80,000, 90,000, 1 ಲಕ್ಷ ಈ ರೀತಿ ಹಣವನ್ನ ಮಾಡ್ತಿದ್ರಂತೆ. ಇದನ್ನ ಯಾಕೆ ಮಾಡ್ತಿದ್ರು ಅಂದ್ರೆ, ಐಷಾರಾಮಿ ಜೀವನದ ಹುಚ್ಚು, ಒಂದೊಳ್ಳೆ ಚೆನ್ನಾಗಿರುವ ಡ್ರೆಸ್ ಗಳನ್ನ ಹಾಕೊಂಡು ಐಷಾರಾಮದಿಂದ ಬದುಕಬೇಕು ಅಂತ. ಇಂತಹ ಕೃತ್ಯವನ್ನ ಇವರೆಲ್ಲರೂ ಸೇರ್ಕೊಂಡು ಎಸಗ್ತಾ ಇದ್ರಂತೆ. ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚು ಜನರಿಗೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲಿ ದಿವ್ಯಾ ವಸಂತ ಅವರ ಪಾತ್ರ ಒಂದು 4 ಕೇಸ್ನಲ್ಲಿ ಇದೆಯಂತೆ. ಇನ್ನಷ್ಟು ವಿಷಯ ತಿಳಿಬೇಕಾಗಿದೆ, ಈ ಪ್ರಾಥಮಿಕವಾಗಿ ಗೊತ್ತಾಗಿರುವಂತಹ ಮಾಹಿತಿ. ಬಟ್ ಎಫ್ಐಆರ್ ಅಲ್ಲಿ ದಿವ್ಯಾ ವಸಂತ ಅವರ ಹೆಸರಿಲ್ಲ, ಅದರ್ಸ್ ಅವರೆಲ್ಲ ಹೆಸರು ಕೂಡ ಮೆನ್ಷನ್ ಆಗಿದೆ. ಮುಂದಿನ ಮಾಹಿತಿ ಏನಪ್ಪಾ ಅಂತಂದ್ರೆ, ಇದೆಲ್ಲ ಮಾಹಿತಿ ಸಿಕ್ತಿದ್ದಂಗೆ ದಿವ್ಯಾ ವಸಂತ್ ಅವರ ಮನೆಗೆ ಹೋಗಿದ್ದಾರೆ ಪೊಲೀಸರು. ಲಗ್ಗೇರಿಯಲ್ಲಿರುವಂತಹ ಮನೆ, ಒಂದಷ್ಟು ಕ್ಯಾಮ್ರಾ ಅಥವಾ ಲ್ಯಾಪ್ಟಾಪ್ ಎಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ತಾಯಿ ಕಣ್ಣೀರು ಹಾಕಿದ್ರಂತೆ, ನನ್ನ ಮಗಳು ಒಳ್ಳೆಯವರು, ಆದ್ರೆ ಈ ವೆಂಕಟೇಶ್ ಎಲ್ಲರ ಸಹವಾಸವನ್ನ ಮಾಡಿ ಈ ರೀತಿ ಆಗ್ಬಿಟ್ರು ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರಂತೆ. ಅವ್ರು ಏನ್ ಮಾಡಕ್ ಸಾಧ್ಯ ಆಗತ್ತೆ ಇವರು ಮಾಡಿದಂತಹ ತಪ್ಪಿಗೆ? ಸದ್ಯಕ್ಕೆ ಇಷ್ಟು ಘಟನೆ ನಡೆದಿರುವಂತದ್ದು, ಇಷ್ಟು ಮಾಹಿತಿ ಸಿಕ್ಕಿದೆ. ಇವುಗಳೆಲ್ಲವನ್ನ ನೋಡಿ ಜನರು ಅರ್ಥೈಸ್ಕೋಬೇಕಾಗತ್ತೆ. ನೀವು ಕೂಡ ಇನ್ನು ಯಾರಾದ್ರೂ ಇಂತಹ ವಿಚಾರಗಳಿಗೆ ಹನಿ ಟ್ರ್ಯಾಪ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಭಯ ಬೀಳೋದಕ್ಕೆ ಹೋಗಬೇಡಿ. ತಕ್ಷಣವೇ ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿಯನ್ನ ಕೊಡಿ. ಇಂಥವರ ಮುಖವಾಡವನ್ನ ಕಳಿಸಬೇಕಾಗತ್ತೆ. ಇದ್ರ ಬಗ್ಗೆ ಒಂದು ಆಡಿಯೋ ಇದೆ, ಅದು ಯಾವ ರೀತಿಯಾಗಿ ಸ್ಪಾ ವ್ಯವಸ್ಥಾಪಕರಿಗೆ ಹೆದರಿಸ್ತಾರೆ ಅನ್ನೋದನ್ನ ನೀವು ಒಂದ್ಸಲ ಕೇಳಿಸ್ಕೊಳ್ಳಿ. ಈ ಖಾಸಗಿ ವಾಹಿನಿಯ ಸಿಇಒ ವೆಂಕಟೇಶ್ ಅವರು ಹಾಗೂ ವ್ಯವಸ್ಥಾಪಕರು ಇವರ ನಡುವಿನ ಸಂಭಾಷಣೆ. ಧನ್ಯವಾದಗಳು ವೀಕ್ಷಕರ, ವಿಡಿಯೋ ನೋಡಿದ್ದಕ್ಕಾಗಿ. ಹಲೋ ಸರ್ ಹೇಳಿ ಸರ್. ಏನಾಯ್ತು ಸರ್ ಅದೇ ಮಾತಾಡ್ತಾ ಇದೀನಿ ಸರ್, ಅಷ್ಟೊಂದಾದ್ರೆ ಹೆಂಗೆ ಅಂತ. ಬೇಡ, ನಮ್ಮ ಆಫೀಸಲ್ಲಿ ನಾನೇನು ಆನ್ಸರ್ ಮಾಡಕ್ಕಾಗಲ್ಲ. ನಾನು ಇನ್ನ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ, ಯಾರು ಕಾಯಲ್ಲ, ನಾನೇ ಅಲ್ಲ. ಅಲ್ಲ ಸರ್, ಒಂದೇ ತಡು 15 ಲಕ್ಷ ಅಂದ್ರೆ ನಾನು ಹೆಂಗೆ ಸರ್? ಸರ್ ನೀನ್ ಏನ್ ಮಾಡ್ಬೇಕು ಅಂತ ಇದೆಯಾ ಹೇಳು. ಸರ್ ಇಲ್ಲಿ ಬಿಲ್ಲಿಂಗ್ ಎಲ್ಲ ನೋಡ್ ಬನ್ನಿ ಸರ್ ಬೇಕಿದ್ರೆ. ನನ್ನ ಕೆಲಸ ಅಲ್ಲ ಅದೆಲ್ಲ, ನಾನು ತೋರಿಸ್ತೀನಿ ಸರ್. ಅಲ್ಲ ಅದೆಲ್ಲ, ನೀನ್ ಏನ್ ಮಾಡ್ತೀಯ ಲಾಸ್ಟ್ ಹೇಳು, ಹೋಗಿ ನಾನು ಮಾತಾಡ್ತೀನಿ ನಿನ್ಗೋಸ್ಕರ. ನೀವ್ ಹೇಳಿ ಸರ್ ಒಂದ್ ಮಾತು. ನೀನ್ ಹೇಳು.
ಇಲ್ಲ ನಂದು ಅದೇ ನಾನು ಹೇಳಿದ್ನಲ್ಲ ಎಷ್ಟು 1ರಲ್ಲಿದ್ದೀನಿ. ಯಾರು ನಾನೇ ಅಲ್ಲ, ಯಾವನು ಯೂಟ್ಯೂಬ್ ಚಾನಲ್ ಲೋಕಲ್ ಪೇಪರ್ ಇರ್ತಾರಲ್ಲ ಅವ್ರು ಕೂಡ ಬಿಡಲ್ಲ. ಅದು ಹಿಂಗ್ ಸಿಕ್ಕಿದ್ರೆ ಮಜಾ ಉಡಾಯಿಸ್ಬಿಡ್ತಾರೆ. ಸರಿ ಅವ್ಳಿಗೆ ಸರ್. ಬುದ್ಧಿ ಬಿಡುವ, ಅವ್ಳಿಗೆ ಮೇಲ್ ಕುಂತ್ಕೊಂಡು ಅವೆಲ್ಲ ಯಾರನ್ನ ಮಾಡ್ತಾರ? ಮಾಡಲ್ಲ. ತಮಾಷೆ ಇಲ್ಲ ಸರ್, ಈಗ ಅಂತ. ಆ ಹುಡುಗಿ 1 ವಾರನೇ ಆಯ್ತು ಸರ್ ಬಂದ್ಬಿಟ್ಟು. ಅವತ್ತಿಂದ ಅದು ಆದಾಗ್ಲಿಂದ ನಾನ್ ಬಂದ್ ಏನಪ್ಪ ಮಾಡ್ಲಿ ಸರ್, ಅದೆಲ್ಲ ಅವತ್ತಿಂದ ನನಗ್ ಗೊತ್ತಿಲ್ಲ. ಅದು ಆದಾಗ್ಲಿಂದ ಬಂದೇ ಇಲ್ಲ ಸರ್. ಫೋನ್ ಮಾಡ್ತಾ ಫೋನ್ ಹೋಯ್ತದೆ ಇಲ್ಲ, ಸ್ವಿಚ್ ಆಫ್ ಅಂತ ಹೇಳಿದ್ದೆ. ರಿಂಗ್ ಬ್ಲಾಕ್ ಲಿಸ್ಟ್ ಅಲ್ಲಿ ಆಗ್ಬಿಟ್ಟಿದೆ ನಮ್ಮ ಸ್ಟಾಫ್ದು ಎಲ್ಲರದು, ಇನ್ಕ್ಲೂಡ್ ಅವ್ರ ಮನೆ ಹತ್ರ ಹೋದ್ರೆ ಇಲ್ಲಪ್ಪ. ಸತಿ ಕರೆಕ್ಟ್ ಆಗಿ ಹೇಳ್ತೀನಿ, ಮಾಡ್ತೀಯಾ? ಹಾ ಸರ್. 8 ಲಕ್ಷ ರೂಪಾಯಿ ಕೊಡು, ಏನೋ ಮಾಡ್ತೀನಿ. ಅದು ಕಮ್ಮಿ ನಾನು ಏನು ಮಾಡಕ್ಕಲ್ಲ. ಅದು ಇವತ್ತು ಕೊಟ್ರೆ ಇವತ್ತು ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ಆ ದುಡ್ಡು ನಿಸ್ಕೊಳಲ್ಲ. ಅವ್ರು ನೀನ್ ಕೊಟ್ರು ನ್ಯೂಸ್ ಮಾಡ್ತಾರೆ. 8 ಲಕ್ಷ ಬರೀ ನಮ್ ಚಾನಲ್ ನೋಡಲ್ಲ, ಎಲ್ಲಾ ಚಾನಲ್ ನೋಡ್ತದೆ ಸರ್. 8 ಲಕ್ಷ ಅಂದ್ರೆ ನಾನು ಕ್ಲೋಸ್ ಬೇಡ ಮಾಡ್ಕೊಂಡು ಬಿಡು. ಸರ್ 3 ದಿನದಿಂದ ಬೇಡ, ಕ್ಲೋಸ್ ಮಾಡಿದ್ದೀನಿ ಸರ್. ಮಾಡಿದ್ಯಲ್ಲ, ನೆಮ್ಮದಿ ಹೋಗ್ಬಿಡು. ಇದ್ರ ವಿಷಯ ಮಾತಾಡಕ್ ಹೋಗ್ಬೇಡ, ನನಗೂ ಎಂದು ಕಾಲ್ ಮಾಡ್ಬೇಡ. ಸರ್ ನೋಡಿ ಸರ್, ಇನ್ನೊಂದು ರೇಟ್ ಹೇಳಿ ಸರ್ ನನಗೆ. ಅಷ್ಟು ಅಂದ್ರೆ ನಿಜ. ರೇಟ್ ಹೇಳಕ್ಕೆ ಏನ್ ತರಕಾರಿ ವ್ಯಾಪಾರ ನೀನು? ಚಾನಲ್ ನಡ್ಸಕ್ ನಾವು 84-85 ಲಕ್ಷ ತಿಂಗಳಿಗೆ ಖರ್ಚು. ಸರ್ ನಮ್ದು ಇದೆ ಸರ್, ಇಲ್ಲಿ ಖರ್ಚು ತಿಂಗಳಿಗೆ 6 ಲಕ್ಷ ಗಂಟೆ ಖರ್ಚಾಗ್ತಾ ಇದೆ ಸರ್. ನಾನೇನು ಮಾಡಕ್ಕಾಗಲ್ಲ, ನಾನೇನ್ ಮಾಡ್ಲಿ ಹೇಳು? ನನಗ್ ಸಂಬಂಧ ಇದೆ. ನೀನ್ ಆಮೇಲೆ ಪದೇ ಪದೇ ದುಡ್ಡಿನ ವಿಷಯ ಹೇಳ್ಬೇಡ. ಇಷ್ಟು ಹೇಳಿದೀನಿ, ಆಗಂಗಿದ್ರೆ ನೋಡು, ಇಲ್ಲ ಅಂದ್ರೆ ಬಿಡು. ಸುಮ್ನೆ ನಾವೇನೋ ಅದನ್ನು ಇಷ್ಟ ಇಲ್ಲ. ನೀನ್ ಹೇಳ್ತಾರದ್ ಕೇಳ್ತಾ ಇರೋದು ಅಷ್ಟೇ. ಇಲ್ಲಾಂದ್ರೆ ಅದು ಬೇಡ, ನೀನ್ ಕ್ಲೋಸ್ ಮಾಡ್ಕೊಂಡು ನೆಮ್ಮದಿ ಹೋಗು. ಸುಮ್ನೆ ಹಾಕ್ಬೇಕಿಲ್ಲ ಸರ್. ನಾನು ಸೂಸೈಡ್ ಮಾಡ್ಕೋಬೇಕಾಯ್ತು ಕ್ಲೋಸ್ ಮಾಡ್ಬಿಟ್ರೆ. ಶಿವು, ನಾನು ಹೇಳೋದು ಅರ್ಥ ಆಗ್ತದಲ್ಲ ಶಿವು? ಹಾ ಸರ್. ಕ್ಲೀನಾಗಿ ಅರ್ಥ ಆಗ್ತದಲ್ಲ ಶಿವು? ಓನರ್ ಬೇರೆ ಅವನು ಎಲ್ಲ ಗೊತ್ತೈತೆ ನನಗೆ. ಇಲ್ಲ ಸರ್, ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು ಅಲ್ಲಿ ಏನು ಸರ್. ನಾನು ನೀನ್ ಇಂಟೀರಿಯರ್ ಎಲ್ಲ ಬಿಚ್ಕೊಂಡು ಹೋಗು. ಇಲ್ಲ ಸರ್, ನಾನು ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಇದ್ದೀನಿ ಸರ್. ನಾನು ಇಂಟೀರಿಯರ್ ಡಿಸೈನ್ ಬಿಚ್ಚಿದ್ದೇನೆ. ನಿನ್ನ ಅಮೌಂಟ್ ನಿನ್ ಶೇರ್ ಎಷ್ಟಾಕಿದ್ರೆ ಅದಕ್ಕೆ ಇಂಟೀರಿಯರ್ ಬಿಚ್ಕೊಂಡು ದುಡ್ಡು ಬರ್ತೈತೆ, ಹೋಗು. ಅವನ ಚಂಡೀಗರಲ್ಲಿ ಇತ್ಕೊಂಡು ಅವನ ಮಾತಾಡೋ ಕೆಲಸ ಏನಾಯ್ತು? ಎಲ್ಲಾರು ನಿಮ್ದು ಯಾವ್ದೇ ಕಾರಣಕ್ಕೆ ಓಪನ್ ಮಾಡಿಸ್ಬಿಡ್ರಿ ಅಂತಾರೆ. ಸರಿ ಇರಿ ಸರ್ ಅಂಕಲ್. ಹೇಳ್ತಾರೆ ಪರ್ಮನೆಂಟ್ SIT ವೇಷವಾಟಿಕೆ ಅಡ್ಡ ಅಂತ. ಸರಿ ಸರ್, ಮಾಡ್ತೀನಿ ಸರ್. ನನಗೆ ಕೇಳ್ಕೊಂಬಿಡಿಲ್ಲಿ. ಹಾ ಸರ್. ಸಾಯಂಕಾಲ 5 ಗಂಟೆ ಒಳಗಡೆ ನೀನ್ SN ಅನ್ನು ನೋ ಅನ್ನು ಸಾಯಂಕಾಲದ ಒಳಗಡೆ 5 ಗಂಟೆ ಒಳಗಡೆ ಹೇಳ್ಬೇಕು, ಆಯ್ತಾ? ಆಮೇಲೆ ನೀನು ಎಸ್ ಅಂದ್ರು 5 ಗಂಟೆ ಮೇಲೆ ಅದಾಗಲ್ಲ. ನ್ಯೂಸ್ ಓದೈತೆ, ನ್ಯೂಸ್ ಹೋದ್ಮೇಲೆ ಮುಗೀತು. ಆ ಬಿಲ್ಡಿಂಗ್ಸ್ ಸೀಸ್ ಮಾಡ್ತಾರೆ ಆಯ್ತಾ ಪೊಲೀಸ್ನವರು. ಆಮೇಲೆ ಅವನು ಓನರ್ ಗೀನರ್ ಎಲ್ಲ ಪೂರ್ತಿ ನೀನ್ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ. ಅವನ ಮೇಲೆ ಕೇಸ್ ಆದೈತಲ್ಲ, ಓನರ್ ಮೇಲೆ, ಬಿಲ್ಡಿಂಗ್ ಓನರ್ ಮೇಲೆ. ಅವ್ನು ಪಾರ್ಟಿ ಮಾಡ್ತಾರೆ. ಅವ್ನು ಇಂಥದಕ್ಕೆ ಬಾಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ. ಸರ್ ನಾವು ಪ್ರೊಫೆಷನಲ್ ನಡೆಸೋದು ಸರ್. ಯಾರೋ ಅವಳು ಮಾಡಿರೋ ತಪ್ಪಿ ಅದನ್ನೇ ಹೇಳಕ್ ಹೋಗ್ಬೇಡ. ವಿಡಿಯೋ ಆಯ್ತಲ್ಲ ನೀನ್ ಪ್ರೊಫೆಷನಲ್ ನಡೆಸೋದು ಅಂದ್ರೆ. ಇವಾಗ ಒಂದ್ ಆಫೀಸ್ ಇರ್ತದೆ, ಆಫೀಸ್ ಒಳಗೆ ಒಂದ್ ಮರ್ಡರ್ ಆಗ್ತದೆ. ಸರ್ ನನಗ್ ಗೊತ್ತಿಲ್ಲ, ಅವ್ರೇನೋ ಮರ್ಡರ್ ಮಾಡ್ಕೊಂಡ್ರೆ ನಾನು ಯಾರು, ನನ್ಗೆ ಏನ್ ಗೊತ್ತು ಅಂತ ಕೇಳ್ತಾರ? ಸರಿ ಸರ್, ಆಯ್ತು ಸರ್. ನಾನು ಏನೋ ಮಾತಾಡ್ತೀನಿ ಸರ್. ನಮ್ಗೆ 5 ಗಂಟೆ ಒಳಗಡೆ ಹೇಳ್ಬೇಕು. ಅದ್ರ ಮೇಲೆ ನೀನ್ ಮಾಡಕ್ ಹೋದ್ರೆ ನಾನು 5 ಗಂಟೆ ಮೇಲೆ ನಾನು ನಿನ್ ನಂಬರ್ ಬ್ಲಾಕ್ ಮಾಡ್ತೀನಿ. ಸರಿ ಸರ್, ಆಯ್ತು. ಸುಮ್ನೆ ಟೈಮ್ ತಗೊಳೋದು, ಸ್ಕ್ರೀನ್ ಶಾಟ್ ಕಳಿಸ್ಕೊಳೋದು ಅವೆಲ್ಲ ಬೇಕಾಗಿಲ್ಲ. ನಾನು ಯಾರಿಗೂ ಕಳಿಸ್